ನೋ ನಾನುಂಟಲ್ಲ ಆ ಕಿಟ್ಟುನ ಮಕ್ಕಳಿಗೆ ಊಟ ಎಲ್ಲ ಹಾಕಿ ಹೊರಗೆ ಮಣ್ಣಲ್ಲಿ ಬಿಟ್ಟದು. ಅವಳೆ ಸಿಟ್ಟು ಮಾಡಿ ಹೇಳುವ. ಇನ್ನು ಮರಿಗಳಿಗೆಲ್ಲ ಪೀಪಾಟಿ ಅಭ್ಯಾಸ ಆಗ್ಬೇಕಲ್ಲ ಹೊರಗಡೆ, ಅದಕ್ಕೆ ಹಾಗೆ ಮಾಡಿದ್ದು. ಅದನ್ನೇ ಒಳ್ಳೆ ಎತ್ತಿಕೊಂಡು ಬಂದದ್ದು ಅಂತ. ಫ್ರೆಂಡ್ಸ್, ಇದು ಬೀಟ್ರೋಟ್, ಕ್ಯಾರೆಟ್, ಖರ್ಜೂರ ಮತ್ತು ಸ್ವಲ್ಪ ಲಿಂಬೆ ಹುಳಿ ಹಿಂಡಿದಂತಹ ಜ್ಯೂಸ್ ಮತ್ತು ದಾಳಿಂಬೆ ಸಹ ಮಿಕ್ಸ್ ಮಾಡಿದ್ದೇನೆ. ಸೊ ಬೆಳಿಗ್ಗೆ ನಾವು ಹೆಲ್ದಿ ಡ್ರಿಂಕ್ ಕುಡಿದ್ರೆ ತುಂಬ ಒಳ್ಳೆಯದು, ನಮಗೆ ಹಿಮೋಗ್ಲೋಬಿನ್ ಹೆಚ್ಚಾಗ್ತದೆ ಬಾಡಿಯಲ್ಲಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಹಾಗೆ ನೀವೆಲ್ಲರೂ ಆರೋಗ್ಯವಾಗಿದ್ದೀರಿ, ಚೆನ್ನಾಗಿದ್ದೀರಿ, ಸಂತೋಷವಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ಸೊ ಲೆಟ್ ಅಸ್ ಸ್ಟಾರ್ಟ್ ಟುಡೇಸ್ ವ್ಲಾಗ್. ಆ್ಯಕ್ಚುಲಿ ಇವತ್ತು ಎಳನೀರು ಸಿಗಲಿಲ್ಲ, ಹಾಗೆ ಬೀಟ್ರೋಟು, ದಾಳಿಂಬೆ, ಕ್ಯಾರೆಟ್ ಮತ್ತು ಸ್ವಲ್ಪ ಪ್ರಮಾಣದ ಸಿಹಿಗೆ ತಕ್ಕ ಖರ್ಜೂರ ಹಾಕಿ ಅದಕ್ಕೆ ಒಂದು ಅರ್ಧ ಲಿಂಬೆ ಹುಳಿ ಹಿಂಡಿ ಜ್ಯೂಸ್ ಮಾಡಿದ್ದೇನೆ. ಇದನ್ನು ನಾವು ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದ್ದು, ನಾನು ಮತ್ತು ಹಸ್ಬೆಂಡ್. ಇದು ತುಂಬ ಒಳ್ಳೆಯದು. ಯಾರಾದರೂ ಡಯಟ್ ಮಾಡುವವರಿದ್ದರೆ ಇನ್ನು ಬೆಳಗಿನ ಬ್ರೇಕ್ಫಾಸ್ಟ್ ಯಾರೂ ತಗೊಳ್ಬೇಕಂತ ಇಲ್ಲ. ನೋಡಿ, ಅವರು ಸಹ ತಗೊಂಡು ಬಂದರು. ಅವರಿಗೆ ಇದು ತುಂಬ ಅಗತ್ಯವಾಗಿ ಬೇಕಾಗಿದೆ. ನಮ್ಮ ಹಿಂದೆ ಇನ್ನೊಂದು ಜನ ಉಂಟು, ಅವರಿಗೆ ಹಿಮೋಗ್ಲೋಬಿನಿಗೆ ಬೇಕಂತ ಬೀಟ್ರೋಟು. ಈಗಳ್ಳಿ ಏ ವರ್ಜಾ ಓ ಓ ಓ ಬಳೆ ನಾನು ನುಗ್ಗುದು ಆಡ್ಬಳಿದ್ದೆ ಇಚ್ಚಿದೆ. ಹಾ, ಫ್ರೆಂಡ್ಸ್, ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟಿಗೆ ನಾನು ನೀರು ದೋಸೆ ಹಾಗೆ ಸೌತೆ ತೊಂಡೆಕಾಯಿದ್ದು ಮೇಲರ ಅಥವಾ ಮಜ್ಜಿಗೆ ಹುಳಿ ನಾನು ಮಾಡ್ತಾ ಇದ್ದೇನೆ. ಇದಕ್ಕೆ ನಾವು ಮೇಯ್ನ್ ಇಂಗ್ರೀಡಿಯೆಂಟ್ ಆಗಿ ಕೆಂಪು ಮೆಣಸು 2 ಹಾಕಿ ಅದರೊಟ್ಟಿಗೆ ತೆಂಗಿನಕಾಯಿಯನ್ನು ಕಡಿಯೋದು ಮತ್ತು ಮಜ್ಜಿಗೆಯನ್ನು ಹಾಕೋದು. ಮತ್ತು ಇದು ಸರಿ ಕುದಿಬಾರ್ದು, ಕೊನೆಯಾಗಿ ಇದು ಗುಳುಗುಳು ಅಂತ ಮಾತ್ರ ಆಗಬೇಕು. ಇದಕ್ಕೆ ನಾವು ತುಪ್ಪದಲ್ಲಿಯೇ ಮೆಂತೆ ಮತ್ತು ಸಾಸಿವೆಯಿಂದ ಒಗ್ಗರಣೆ ಕೊಟ್ಟರೆ ಮಾತ್ರ ಅದು ಮೇಲರ ಅಂತ ಆಗೋದು. ಬೇಸೊಪ್ಪೆಲ್ಲ ಹಾಕಬಾರ್ದು ಇದಕ್ಕೆ. ಸೊ ತುಂಬ ಒಳ್ಳೆ ಸ್ಮೆಲ್ ಬರ್ತದೆ. ಆ್ಯಕ್ಚುಲಿ ನನ್ನ ವಿಡಿಯೋದಲ್ಲಿ ನೀರು ದೋಸೆ ಬರದೆ ತುಂಬ ದಿವಸ ಆಯ್ತಲ್ಲ, ಮರ್ತೇ ಹೋಗಿದೆ ಅಂತ ನೀರು ದೋಸೆ ಮಾಡೋದು. ತಾಡರದ್ದೆ ಪೋಸ್ಟ ಒಂದು ಬೊಂಡ ಸಿಕ್ಕಿತು ನೋಡಿ ಇವತ್ತು. ಮತ್ತೆ ಇದೆಲ್ಲ ತಿಂದಾಕಿದೆ ನೋಡಿ. ಫ್ರೆಂಡ್ಸ್, ನನಗೆ ಸಾಕಾಯ್ತು ಫ್ರೆಂಡ್ಸ್. ಇವತ್ತುಂಟಲ್ಲ, ನಾನು ತುಂಬ ಎಲ್ಲ ಪ್ಲ್ಯಾನ್ ಎಲ್ಲ ಮಾಡಿದ್ದಾಯ್ತು. ಇವತ್ತು ಫ್ರೈಡೇ, ಬೇಗ ತಲೆಗೆಲ್ಲ ಸ್ನಾನ ಮಾಡಿ ಎಲ್ಲ ತುಂಬ ಕೆಲಸ ಮಾಡಬೇಕು ಅಂತ ಎಲ್ಲ ತುಂಬ ಎಲ್ಲ ಪ್ಲ್ಯಾನ್ ಇತ್ತು. ಎಲ್ಲ ಅಟ್ಟರ್ ಫ್ಲಾಪ್ ಆಯಿತು ಬೆಳಿಗ್ಗಿನಿಂದ. ಹಾಗೆ ಬೆಳಿಗ್ಗಿನಿಂದ ಸಹ ಇವರನ್ನು ಕಟ್ಟುವುದಿಲ್ಲ ಅಂತಲೇ ನಾನು ಪ್ಲ್ಯಾನ್ ಮಾಡಿದ್ದೆ. ನನ್ನ ಹಸ್ಬೆಂಡ್ ಹೇಳಿದ್ರು ನನಗೆ ರಪ್ಪ ಒಂದು ಅಂಕ ತಡ್ಕಾಗೆ ಹೋಗ್ತೇನೆ. ಅಷ್ಟಾಗುವಾಗ ಇಲ್ಲಿ ಬಂದು ಹೇಳ್ತಾರೆ, ವರ್ಧನ ನೋಡ್ತಾ ಇದ್ದಾನೆ, ಪಾಪ ಕಾಣ್ತದೆ ಅಂತ. ನನಗೆ ಸಹ ಅಲ್ಲಿಗೆ ಮನಸ್ಸು ನೀರಾಯಿತು ಅಂತ. ಕೆಲಸದವ ಸಹ ಬರಲಿಲ್ಲ. ಹಾಗೆ ಈಗ 3-4 ಸರ್ತಿ ಆಯಿತು ಒಬ್ಬೊಬ್ಬರನ್ನೇ ಕರ್ಕೊಂಡು ಬಂದು ಇಲ್ಲಿಗೆ ಕಟ್ಟುದು. ಅಲ್ಲಿಗೆ ನಾನು ಫುಲ್ಲು ಟಯರ್ಡ್ ಆಯಿತಾ.
ಡಿಶ್ ನೋಡಿ ಅಂತೆ, ನಮ್ಮದೆಲ್ಲ ಹೆದರಿಕೆ ಇಲ್ಲ ಅಂತ. ಇವರನ್ನು ನೋಡಿ ನಾನೇ ಹೆದರಿ ಓಡ್ಬೇಕಷ್ಟೇ. ನೋಡಿ ನೋಡಿ, ಅಚ್ಚು ಬಲ ವಿಡಿಯೋ ವ್ಲಾಗ್ ಅಂಪು ಬಲ ವ್ಲಾಗ್ ಅಂಪುಗ. ಹೆಲೋ ಗಾಯ್ಸ್, ಮೈ ನೇಮ್ ಈಸ್ ಮಂಗಣ್ಣ. ಜೈ ಹನುಮಾನ್. ನೋಡಿ ನಾನು ಮಾತಾಡ್ತಾ ಇದ್ದೇನೆ, ಎಂತ ಸಹ ಹೆದರಿಕೆ ಇಲ್ಲ ಈ ಜನಕ್ಕೆ. ನನಗೆ ಕಾಮಿಡಿ ಮಾಡೋದು ನೋಡಿ ಕೂತ್ಕೊಂಡು. ಹಾಯ್, ಇಲ್ಲಿ ಕಟ್ಟಿ ಆಗುವ ಪ್ರಮಾದಗಳನ್ನು ನೋಡಿ. ಈ ಅಡಿಕೆ ಗಿಡ ಹೇಗೆ ನೋಡಿ ತಿಂದಿದ್ದಾರೆ. ಅದು ಕಾರಣ ಬೇಕಲ್ಲ ಈ ಅಡಿಕೆ ಗಿಡ ತಿನ್ಲಿಕ್ಕೆ ಸಹ. ಇದು ಬೊಂಡ ಉಂಟಲ್ಲ, ನಾನು ಮೊದಲು ತೋಟದಲ್ಲಿ ಕುಡಿತಾ ಇದ್ದೆಲ್ಲ, ಇನ್ನು ನಾನು ತೋಟದಲ್ಲಿ ಕುಡಿಯೋದಿಲ್ಲ, ಬೆಳಿಗ್ಗೆ ಕುಡಿಯೋದು ನಾನು ಖಾಲಿ ಹೊಟ್ಟೆಗೆ. ನೋಡಿ ನಿಮಗೆಲ್ಲ ಒಂದು ಮ್ಯಾಜಿಕ್ ತೋರಿಸ್ತೇನೆ ಈಗ. ಬಂಟಿ ಬಾತ್ ಬಲ ಬಾತ್, ಬಂಟಿ ಬಾತ್. ನೋಡಿ ಗೂಡುದು ಓಪನ್ ಮಾಡಿದ ಕೂಡಲೇ ಓಡಿ ಬರ್ತಾ ಇದ್ದಲ್ಲ, ಈಗ ನೋಡಿ ಬರೋದೇ ಇಲ್ಲ. ಬಲ ಬಾತ್ ಅಂಪುಗ ಬಲ ಬಾತ್ ಅಂಪುಗ ಬಲ ಬಾತ್ ಅಂಪುಡು ಬಂಟಿ. ಗುಡ್ ಬಾಯ್ ಆಯ್ತಾ ಅಂಪುಡಸಲ ಕಾಂಡು. ಗುಡ್ ಬಾಯ್ ಬಂಟಿ, ಗುಡ್ ಬಾಯ್. ಇದರಲ್ಲಿ ಬಂಟಿ ಬಂದು ಕುತ್ಕೊಂಡಿದ್ದಾನೆ, ಸ್ನಾನ ಮಾಡಲಿಕ್ಕೆ ರೆಡಿ ಆಗಿದ್ದಾನೆ. ಗುಡ್ ಬಾಯ್. ವರೆ ಸೂರ್ಯನೇನ ಬಲ ನಾನೋರಮಿ ಪಾಪಿ ನಾನು. ಇವತ್ತಿದ್ದು ನನ್ನ ವಿಡಿಯೋ ಎ ಡೇ ವಿತ್ ಮೈ ಪೆಟ್ಸ್. ಇನ್ನು ಇವರ ಬೆಡ್ಶೀಟ್ ಎಲ್ಲ ವಾಶ್ ಮಾಡಿ ಆಗಬೇಕು. ಸ್ನಾನ ಮಾಡಿಸಿದ ಮೇಲೆ ಪುನಃ ಅದೇ ಹಳೆಯ ಬೆಡ್ಶೀಟಲ್ಲಿ ಸರಿ ಆಗೋದು. ಅವ ಎಷ್ಟು ಹೊತ್ತು ಮಲಗ್ತಾನೆ ಅನ್ನೋದು ಬೇರೆ ಪ್ರಶ್ನೆ. ಇವತ್ತು ಫುಲ್ಲು ಒಂದಷ್ಟು ಹೊತ್ತು ತೋಟದಲ್ಲಿ ಆಯಿತು, ಮಂಗನೊಟ್ಟಿಗೆ ಮತ್ತು ದನಗಳೊಟ್ಟಿಗೆ. ಇಲ್ಲಿಗೆ ಒಂದು ಇವನನ್ನಾಯಿತು ಸ್ನಾನ ಮಾಡಿಸೋದು. ಬೆಳಿಗ್ಗೆ ಒಂದಷ್ಟು ಹೊತ್ತು ಬೆಕ್ಕಿನ ಮರಿಗಳೊಟ್ಟಿಗೆ ಬೆಕ್ಕಿನೊಟ್ಟಿಗೆ ಎಲ್ಲ ಆಯಿತು. ಇನ್ನು ಈಗ ಅವನ ಬಟ್ಟೆ ಎಲ್ಲ ವಾಶ್ ಮಾಡಿ ನನ್ನ ತಲೆಗೆ ಅಂತೂ ನಾನು ಖಂಡಿತ ಈಗ ಶ್ಯಾಂಪು ಹಾಕಿಯೇ ಹಾಕ್ತೇನೆ. ಶ್ಯಾಂಪು ಅಲ್ಲ, ಹೇರ್ ಪ್ಯಾಕ್ ಹಾಕಿಯೇ ಹಾಕ್ತೇನೆ. ಅದು ಹಾಕಿ ಎಷ್ಟು ಹೊತ್ತು ಆಗಿ ಸಹ ಆಗಲಿ ಮತ್ತೆ ನಾನು ಸ್ನಾನ ಮಾಡಿ. ಇವಳದೊಂದು ಅವಸ್ಥೆ ನೋಡಿ. ನಾವು ಇಲ್ಲಿ ಮೇಯಲಿಕ್ಕೆ ಬಿಟ್ಟರೆ ತೋಟಕ್ಕೆ ಓಡುದು, ತೋಟದಲ್ಲಿ ಮೇಯಲಿಕ್ಕೆ ಬಿಟ್ಟರೆ ಇಲ್ಲಿಗೆ ಓಡಿ ಬರೋದು. ಸೊ ಫ್ರೆಂಡ್ಸ್, ಈಗ ಕತ್ತಲಾಗ್ತಾ ಬಂದಿದೆ. ನನಗೆ ಈಗಷ್ಟೇ ಪುರ್ಸೊತ್ತಾದದ್ದು ಅಂತ ಕೇಪಳ ಹೂ ಬೇಕಿತ್ತು ಶುಕ್ರವಾರ ಪೂಜೆಗೆ. ಹಾಗೆ ಈ ಗುಡ್ಡದಲ್ಲಿ ಹುಡುಕ್ಲಿಕ್ಕೆ ಬಂದಿದ್ದೇನೆ. ಎಷ್ಟು ಚಂದದ ಗುಡ್ಡ ನೋಡಿ ಅಂತೆ. ಇಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗುವ ಅಂತ ಮನಸ್ಸಾಗ್ತದೆ, ಆದರೆ ಟೈಮ್ ಇಲ್ಲ. ನಾನು ಅರ್ಧ ಹೂ ಕೊಯ್ಯುವಾಗಲೇ ಜೋರು ಗುಡುಗು ಮತ್ತು ಮಿಂಚು ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಯ್ತಾಯ್ತಾ. ಹಾಗೆ ನಾನು ಮತ್ತೆ ಸ್ವಲ್ಪ ಸ್ವಲ್ಪ ಕೊಯ್ದು ಸೀದಾ ಮನೆಗೆ ಹೊರಟು ಬಂದೆ. ತುಂಬ ದೂರ ಹೋಗಲಿಲ್ಲ. ಇಲ್ಲಿ ಬರುವಾಗ ನನ್ನ ಹಸ್ಬೆಂಡ್ ಕೆಲಸದವನಿಗೆ ಫೋನ್ ಮಾಡಿ ಅವನನ್ನು ಬರೆಸಿದ್ದಾರೆ, ಪುಣ್ಯಕ್ಕೆ ಬಂದಿದ್ದಾನೆ. ಎಲ್ಲ ಅಡಿಕೆ ಎಲ್ಲ ತುಂಬಿಸ್ತಾ ಇದ್ದಾರೆ ಗೋಣಿಗೆ. ಪಾಪ ನಿನ್ನೆ ಹಾಕಿದಷ್ಟೇ ಅಂತ ಹಾಕಿ ಎಷ್ಟು ಚಂದ ಸೆಟ್ ಮಾಡಿದ್ರು ನೋಡಿ. ಈಗ ಪುನಃ ಅದಕ್ಕೆಲ್ಲ ತುಂಬಿಸ್ತಾ ಇದ್ದಾರೆ. ಪುನಃ ತುಂಬಿಸಿ ಪುನಃ ಎಲ್ಲ ಒಳಗೆ ಕೊಂಡೋಗಿ ಇಡಬೇಕು. ಅದೆಲ್ಲ ಆಗುವವರೆಗೆ ಮಳೆ ಬರದಿದ್ದರೆ ಬಚಾವು, ಬಂದರೆ ಇಷ್ಟು ಮಾಡಿದ ಕೆಲಸ ಎಲ್ಲ ವ್ಯರ್ಥ ಆಗ್ತದೆ.
ಈಗಿನ ಈ ವಿಚಿತ್ರ ಹವಾಮಾನದಿಂದಾಗಿ ಉಂಟಲ್ಲ, ಅಡಿಕೆ ಬೆಳೆಗಾರರ ಪರಿಸ್ಥಿತಿ ಅಂತೂ ಕಣ್ಣಲ್ಲಿ ನೀರು ಬರಿಸಿದ ಅಷ್ಟು ಶೋಚನೀಯವಾಗಿ ಹೋಗಿದೆ ಅಂತ. ಅಡಿಕೆಗೆ ಇದು ಬೆಲೆ ಉಂಟು ಹೇಳ್ತಾರೆ, ಆದರೆ ಅದರ ಹಿಂದಿನ ಕಷ್ಟ ಯಾರಿಗೆ ಸಹ ಗೊತ್ತಾಗೋದಿಲ್ಲ.